ವಿಷಯುಕ್ತ ತರಕಾರಿಗಳ ಸೇವನೆಯಿಂದ ನಮ್ಮ ದೇಹ ವಿಷಯುಕ್ತವಾಗಿದೆ. ನಮ್ಮ ಆಹಾರಕ್ಕಾಗಿ ನಮ್ಮಲ್ಲಿ ಸಾವಯವ ತರಕಾರಿಗಳನ್ನು ಬೆಳೆಸುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಮನುಷ್ಯನ ಆಯುಷ್ಯ ವೃದ್ಧಿಗೆ ಕೈತೋಟಗಳು ಸಹಕಾರಿಯಾಗುತ್ತದೆ ಎಂದು ಸುಳ್ಯ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ಯ ಕಲ್ತಡ್ಕ ಹೇಳಿದರು. ಅವರು ಸುಳ್ಯದ ಲಯನ್ಸ್ ಕ್ಲಬ್ನ ತೋಟಗಾರಿಕಾ ಇಲಾಖೆ ಸುಳ್ಯ ಹಾಗೂ ಲಯನ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ ನಡೆದ ಕೈತೋಟ ಅಭಿವೃದ್ಧಿ ಮತ್ತು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ಯುಗದ ಜಂಜಾಟದಲ್ಲಿ ನಮ್ಮ ಆರೋಗ್ಯವನ್ನ ನಾವೇ ಹಾಳು ಮಾಡುತ್ತಿದ್ದೇವೆ. ಪೇಟೆಯಲ್ಲಿ ಸಿಗುವ ವಿಷಯುಕ್ತ ತರಕಾರಿಗಳನ್ನು ತಂದು ತಿನ್ನುತ್ತಿದ್ದೇವೆ. ಮನೆಯ ಬಳಿಯಲ್ಲಿ ತರಕಾರಿ ತೋಟವನ್ನ ಮಾಡಲು ನಮಗೆ ಸಮಯ ಇಲ್ಲ. ಈ ಎಲ್ಲ ಕಾರಣದಿಂದ ನಮ್ಮ ಆರೋಗ್ಯ ಮತ್ತು ಆಯುಷ್ಯ ಕಡಿಮೆಯಾಗುತ್ತಿದೆ ಎಂದು ಹೇಳಿದರು. ಎಲ್ಲ ರೀತಿಯ ಆಹಾರಗಳು ಇವತ್ತು ವಿಷಯುಕ್ತವಾಗಿವೆ. ಬಹುಶಃ ಒಂದು ಕಾಲದಲ್ಲಿ ನಾವೆಲ್ಲ ಏನು ತರಕಾರಿಗಳನ್ನು ಹೊರಗಿನ ತರುತ್ತಿರಲಿಲ್ಲ. ಆದರೆ ಕಾಲಕ್ರಮೇಣ ನಮಗೆ ತರಕಾರಿ ಹೊರಗಿನ ಬಂದರೆ ಮಾತ್ರ ಅದು ಉಪಯೋಗವಾಗಲಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಂಗಾಧರೈ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ತಾರಸಿ ತೋಟ ಕೃಷಿ ತಜ್ಞ ಕೃಷ್ಣಪ್ಪ ಗೌಡ ಪಟ್ಟಂಬೈಲ್ ಅವರು ಕೈತೋಟ ರಚನೆ ಮತ್ತು ಅಭಿವೃದ್ಧಿಯ ಬಗ್ಗೆ ತರಬೇತಿ ನೀಡಿದ್ರು. ಕಾರ್ಯಕ್ರಮದಲ್ಲಿ ರೇಣುಕಾ ಸದಾನಂದ ಜಾಕೆ, ಸಹಾಯಕ ತೋಟಗಾರಿಕಾ ಅಧಿಕಾರಿ ಅರಬನ್ ಪೂಜಾರಿ, ನಿವೃತ್ತ ಕೃಷಿ ಅಧಿಕಾರಿ ವೀರಪ್ಪ ಗೌಡ ಉಪಸ್ಥಿತರಿದ್ದರು.